ಲೋಕದ ಸುಧರ್ಮ ಸಭೆ ಇದು. ದೈವ ಬಲ ಹೊಂದಿದ್ದರೆ ಯಾವುದನ್ನು ಸಾಧಿಸಬಹುದು ಎಂಬುದಕ್ಕೆ ಈ ದೇವೇಂದ್ರನೇ ಪ್ರತ್ಯಕ್ಷ. 3 ಯಾಗವನ್ನು ಮಾಡಿ ಆ ಮೂಲಕ 3 ಮೂರ್ತಿಗಳನ್ನು ಮೆಚ್ಚಿಸಿ ಗಳಿಸಿದಂತಹ ಇಂದ್ರ ಪದವಿ. ಹೌದು, ಇಲ್ಲಿಯ ಸುಖ ಭೋಗಗಳು ಒಂದೇ ಎರಡೇ. ಕಾಮಿಸಿದನ್ನು ಕೊಡುವ ಕಾಮಧೇನು, ಮನಸ್ಸಿನಲ್ಲಿ ಕಲ್ಪಿಸಿದ ಕಲ್ಪನೆಗಳಿಗೆ ಆಕಾರ ಕೊಡುವ ಕಲ್ಪವೃಕ್ಷ. ಅಮೃತವೇ ನಮ್ಮ ಭಯವಾದರೆ ವಿನೋದ ವಿಹಾರಗಳಿಗೆ ಸ್ವರ್ಣಮಯವಾದ ಮೇಲ್ಪರ್ವತ. ಪಾರಿಜಾತದಿ ವೃಕ್ಷಗಳಿಂದ ಹೊಂದಿದ ನಂದನವನವೇ ನಮ್ಮ ಉದ್ಯಾನವನ. ಬ್ರಹ್ಮಾದಿ ನಾರ್ಯರ ನಾಟ್ಯ, ಕಿನ್ನರ ಕಿಂಪುರುಷ ಗಂಧರ್ವರ ಗಾನಮೇಳ. ಪ್ರಯಾಣಕ್ಕೆ ಐರಾವತ, ಶಾಸ್ತ್ರಗಳನ್ನು ಹಿಮ್ಮೆಟ್ಟಲು ವಜ್ರಾಯುಧ. ಅಮರಾವತಿಯೇ ನಮ್ಮ ರಾಜಧಾನಿ. ಆದರೂ ಆ ದಾಯಾದಿಗ ಮಕ್ಕಳಾದ ಅಸುರರ ಕಿರುಕುಲ ತಪ್ಪಿದ್ದಲ್ಲ. ಆ 3 ಮೂರ್ತಿಗಳ ದಯೆ ನಮಗಿರುವಾಗ ಆ ರಾಕ್ಷಸರಿಗೆ ಎದುರು ಅಗತ್ಯವಿಲ್ಲ. ಆ ದಾನವರು ಈ ಸುರಲೋಕದ ನಾನಾ ತಂತ್ರದಿಂದ ಈ ಸುರಗತುಗೆಯನ್ನೇರಲು ಪ್ರಯತ್ನಿಸುತ್ತಲೇ ಬರುತ್ತಿದ್ದಾರೆ. ನಾವು ಸುಖದ ಸುಪ್ಪತ್ತಿಗೆಯಲ್ಲಿ ಮೈ ಮರೆಯದೆ ಶತ್ರುಗಳ ಕಡೆ ಲಕ್ಷ್ಯವಿಟ್ಟು ಏರಿಸಿದೊಲಿತು ಎಂದು ನಿಮ್ಮನ್ನೆಲ್ಲ ಎಚ್ಚರಿಸುತ್ತಾ ಈ ಸುಧರ್ಮ ಸಭೆಯನ್ನು ಇಲ್ಲಿಗೆ ಮುಗಿಸೋಣ. ಮಗಳೇ ಮಾಲಿನಿ, ಬಂದೆಯ? ನಿನ್ನ ಬರುವಿಕೆಯನ್ನು ಗಮನಿಸಲಿಲ್ಲ. ಏನಮ್ಮ, ಶೋಣಿಕಾಪುರದ ಮಹಾರಾಣಿ ನೀನು. ಯಾವಾಗಲೂ ನಗುನಗುತ್ತಲೇ ಇರಬೇಕಾದ ನೀನು ಯಾಕಮ್ಮ ಚಿಂತಾಕ್ರಾಂತಳಾಗಿ ಕುಳಿತಿರುವೆಯಲ್ಲ? ನಿನ್ನ ಚಿಂತೆಗೆ ಕಾರಣವಾದರೂ ಏನು? ನನ್ನಲ್ಲಿ ಹೇಳಬಾರದೆ? ಮಗಳೇ ಮಾಲಿನಿ, ನನ್ನ ಮನದ ಚಿಂತೆಯನ್ನು ನಿನ್ನಲ್ಲದೆ ಮತ್ತಾರಲ್ಲಿ ಹೇಳಲಿ? ಅಮ್ಮ, ಚಿಂತೆಗೂ ನಡುವೆ ಬಿಂದು ಮಾತ್ರ ವ್ಯತ್ಯಾಸ. ಚಿಂತೆಯು ನಮ್ಮ ಜೀವ ದೇಹವನ್ನು ಸುಟ್ಟರೆ, ಚಿಂತೆಯು ನಮ್ಮ ಸಜೀವ ದೇಹವನ್ನು ಸುಟ್ಟು ಸುಖ ಶಾಂತಿ ನೆಮ್ಮದಿಲ್ಲದಂತೆ ಮಾಡುತ್ತದೆ. ಅಮ್ಮ, ನಿನ್ನ ಶೋಕಕ್ಕೆ ಕಾರಣವಾದರೂ ಏನಮ್ಮ? ಸ್ವರ್ಗಕ್ಕೆ ದಾಳಿ ಮಾಡಿ ಸುಧರೆಲ್ಲ ಮಾಡಿದು ಉಂಟಾದ ಪುತ್ರ ಶೋಕ ಒಂದು ಕಡೆಯಾದರೆ, ಸ್ವರ್ಗದ ಸುಖ ನಮಗೆ ದೊರೆಯಲಿಲ್ಲ ಎಂಬ ಶೋಕ ಮತ್ತೊಂದು ಕಡೆ. ನನ್ನ ಸವತಿ ಪುತ್ರರು ಸ್ವರ್ಗದ ಲೋಕದ ಸಂಪತ್ತನ್ನು ಅನುಭವಿಸಿ ಸುಖವಾಗಿರುವವರಲ್ಲ ಎಂಬ ಶೋಕ ಮತ್ತೊಂದು ಕಡೆ. ಈ 3 ಶೋಕಗಳಿಂದ ನನ್ನ ಹೃದಯ ಉರಿಯುತ್ತಿರುವ ಅಗ್ನಿಕುಂಡವಾಗಿದೆ. ಅಮ್ಮ, ತನಗೊದಗಿದ ಕಷ್ಟವನ್ನು ಇನ್ನೊಬ್ಬರಲ್ಲಿ ಹೇಳಿದರೆ ಮನಸ್ಸು ಸ್ವಲ್ಪವಾದರೂ ಹಗುರವಾಗುವುದು. ನಿನ್ನ ಕಷ್ಟವನ್ನು ನಿನ್ನ ಮಗಳಾದ ನನ್ನಲ್ಲಿ ಹೇಳಬಾರದೆ? ಮಗಳೇ, ನನಗೊದಗಿದಲ್ಲ, ನಮ್ಮ ರಕ್ಕಸ ಕುಲಕ್ಕೆ ಒದಗಿದ ಸಂಕಷ್ಟವನ್ನು ನೀನು ತಿಳಿದುಕೊಳ್ಳಲೇಬೇಕು. ಕಶ್ಯಪ ಬ್ರಹ್ಮನ 13 ಮಂದಿ ಪತ್ನಿಯರಲ್ಲಿ ಹಿರಿಯವಳು ನಾನು ದಿತಿ, ಕಿರಿಯವಳು ಅದಿತಿ. ಸವತಿಯರಾದ ನಮ್ಮಿಬ್ಬರಲ್ಲಿ ಸಾಮರಸ್ಯವಿಲ್ಲದಂತಾಯಿತು. ಅದು ಯಾಕಮ್ಮ? ನನ್ನ ತಂಗಿಯ ಮಕ್ಕಳಿಗೆ 3 ಮೂರ್ತಿಗಳ ಅನುಗ್ರಹದಿಂದ ಸ್ವರ್ಗ ಸುಖ, ಸ್ವರ್ಗ ವಾಸ ಲಭಿಸಿತು. ಸಮುದ್ರ ಮಂಥನದಿಂದ ಹೊರಬಂದ ಅಮೃತವನ್ನು ನನ್ನ ಮಕ್ಕಳಿಗೆ ನೀಡಿ, ಅವರಿಗೆ ನೀಡಿ ಅಮರತ್ವವನ್ನು ಸಂಪಾದಿಸಿದರು. ನನ್ನ ಮಕ್ಕಳಿಗೆ ಅಸುರರು ಎಂಬ ಪಟ್ಟಿ ಕಟ್ಟಿ ಭೂಲೋಕದಲ್ಲಿ ನರಕಕ್ಕಿಂತಲೂ ಹೀನವಾದ ಜೀವನ ನಡೆಸುವಂತಾಯಿತು. ವಿಧಿ ಇಲ್ಲ ಅಮ್ಮ. ಹೇಗೆ ಸಹಿಸಿಕೊಳ್ಳಲಿ ಮಗಳೇ, ಹೇಗೆ ಸಹಿಸಿಕೊಳ್ಳಲಿ? ನನ್ನ ಮಕ್ಕಳಿಗಲ್ಲದ ಸುಖ ನನ್ನ ಸವತಿಯ ಮಕ್ಕಳಿಗೆ ಸುಖ ಒದಗಿ ಬಂದರೆ ಹೇಗೆ ಸಹಿಸಿಕೊಳ್ಳಲಿ? ಹೌದಮ್ಮ, ನೀನು ಹೇಳುವುದರಲ್ಲಿಯೂ ಸತ್ಯಾಂಶವಿದೆ. ಹಗೆಯನ್ನು ಬಿಟ್ಟು ಒಟ್ಟಾಗಿ ಬಾಳಿ ಬದುಕಿರಿ ಎಂದು ಬುದ್ಧಿ ಹೇಳುವ ಸೌಜನ್ಯ ತಂದೆಯವರಾಗಲಿ ಅಥವಾ ಚಿಕ್ಕಮ್ಮನಾಗಲಿ ಮಾಡಲಿಲ್ಲ. ಅವರ ಸ್ವಾರ್ಥದಿಂದಲೇ ನಮಗೆ ಈ ಗತಿ ಬಂದೊದಗಿತು. ಅವರ ಸ್ವಾರ್ಥಕ್ಕೆ ತಕ್ಕ ಉತ್ತರ ನೀಡಬೇಕು
ಮೆರೆಯಬೇಕೆಂಬ ಉದ್ದೇಶ ನನ್ನಲ್ಲಿತ್ತು. ಅದಕ್ಕೆ ತಕ್ಕಂತೆ ನನ್ನ ವೀರ ಬುದ್ಧರು ಸ್ವರ್ಗಲೋಕದ ಸಂಪತ್ತನ್ನು ವಶಪಡಿಸುವ ಅಪೇಕ್ಷೆಯನ್ನು ವ್ಯಕ್ತಪಡಿಸಿದರು. ಅವರ ವಿಚಾರಧಾರೆಯನ್ನು ಸಹಜವಾಗಿ ಅಂಗೀಕರಿಸಿದೆ. ಬಲಿಷ್ಠರಾದವರು ಸ್ವರ್ಗದ ಸಂಪತ್ತಿಗೆ ಅರ್ಹರು ಎಂದು ಭಾವಿಸಿದೆ. ಆಶೀರ್ವದಿಸಿ ಕಳುಹಿಸಿದೆ. ಅದರ ಪರಿಣಾಮ ಏನಾಯಿತಮ್ಮ? ಎಲ್ಲರೂ ಹತರಾಗಿ ಹೋದರು. ನನ್ನ ಮಕ್ಕಳ ಸಾವಿಗೆ ಇಂದ್ರನಾಗಲಿ ಇತರ ಸುರನಾಗಲಿ ಕಾರಣವಲ್ಲ. ಆ ಕಪಟ ನಾಟಕ ಸೂತ್ರಧಾರಿ ಹರಿ ಮೋಸದಿಂದ ನನ್ನ ಮಕ್ಕಳನ್ನು ಹತ್ಯೆಗೈದ. ನನ್ನ ಮುದ್ದು ಕುಮಾರರನ್ನು ಹೇಗೆ ಮರೆಯಲಿ? ಅದರಲ್ಲೂ ಹಿರಣ್ಯಾಕ್ಷ ಹಿರಣ್ಯಕಶಿಪು ಮಾಡಿದ ನಂತರ ನನ್ನ ಆಸೆ ಆಕಾಂಕ್ಷೆಗಳು ಅವರೊಂದಿಗೆ ಸತ್ತು ಹೋಯಿತು. ಇಂದ್ರ ಪದವಿಯನ್ನು ಪಡೆದು ನನ್ನ ಮಕ್ಕಳು ಮೆರೆಯಬೇಕೆಂಬ ಆಸೆ ಮಣ್ಣು ಪಾಲಾಯಿತು. ಇಂದ್ರ ಮಾತೆಯಾಗುವ ನನ್ನ ಕನಸು ಕನಸಾಗಿ ಉಳಿಯಿತು. ನೀನು ಸಾಮಾನ್ಯಳಂತೆ ಕೊರಗಿ ಫಲವಿಲ್ಲ. ಛಲವಿರುವವಳು, ಬಲವಿರುವವಳು, ಯೋಚನಾ ಶಕ್ತಿ ಇರುವವಳು ನೀನು. ನಮ್ಮ ಮುಂದಿನ ಯೋಜನೆಯ ಬಗ್ಗೆ ಯೋಚಿಸಮ್ಮ. ಮಗಳೇ, ನೀನು ಹೇಳುವುದರಲ್ಲೂ ಸತ್ಯವಿದೆ. ಮರುಗಿ ಫಲವಿಲ್ಲ. ನಮ್ಮ ವಂಶದ ಉನ್ನತಿ ನಿನ್ನಿಂದಲೇ ಆಗಬೇಕು. ನಮ್ಮ ವಂಶದ ಉನ್ನತಿ ನನ್ನಿಂದಲೇ? ಅದು ಹೇಗೆ ಸಾಧ್ಯವಮ್ಮ? ಮಗಳೇ, ಸುರನ ಸಂಪತ್ತನ್ನು ಸ್ವಾಧೀನಪಡಿಸುವ ಛಲ ಬಲ ನಮ್ಮಲ್ಲಿರಬೇಕು. ಅದಕ್ಕೆ ತಕ್ಕನಾದ ವೀರ ಮಗನನ್ನು ನೀನು ಪಡೆಯಬೇಕು. ಅದು ಹೇಗಮ್ಮ? ಮಗಳೇ, ನೀನು ಪ್ರಾಯ ಪ್ರಬುದ್ಧೆಯಾಗಿರುವೆ. ನಾಳೆ ಸಮರ್ಥ ಪುರುಷನ ಬಾಳ ಸಂಗಾತಿಯಾಗುವವಳು. ಅದಕ್ಕೆ ಮೊದಲೇ ನಮ್ಮ ವಂಶೋದ್ಧಾರದ ಬಗ್ಗೆ ಯೋಗ್ಯ ವ್ಯವಸ್ಥೆ ಮಾಡಿಕೊಳ್ಳಬೇಕಾಗಿದೆ. ಅದು ಹೇಗಮ್ಮ? ನನಗೆ ಒಂದೂ ಅರ್ಥವಾಗುತ್ತಿಲ್ಲ. ಮಗಳೇ, ಈಗಲೇ ಇಲ್ಲಿಂದ ಹೊರಟು ಘೋರಕಾನನವನ್ನು ಸೇರು. ತಪಸ್ಸಿನ ಮೂಲಕ ಆ ಬ್ರಹ್ಮದೇವನನ್ನು ಒಲಿಸಿ ಪ್ರಭು ಪರಮೇಶ್ವರರನ್ನು ಹೋಳುವ ಘನಪರಾಕ್ರಮಿ ಮಗನನ್ನು ಪಡೆಯುವಂತೆ ವರ ಕೇಳಿ. ಆ, ನಿನ್ನ ಮನದ ಇಂಗಿತವನ್ನು ಅರಿತಿದ್ದೇನೆ. ಸಾಧನೆಯಿಂದ ಸರ್ವ ಸಿದ್ಧಿಯನ್ನು ಹಾಗೂ ಬಯಸಿದ ಭಾಗ್ಯವನ್ನು ಪಡೆಯಲು ಸಾಧ್ಯ. ನಿನ್ನ ಆಸೆಯನ್ನು ನಾನು ಈಡೇರಿಸುತ್ತೇನೆ. ಅಮ್ಮ, ನನಗೆ ಆಶೀರ್ವದಿಸಮ್ಮ. ಮಗಳೇ, ನಿನಗೆ ಶುಭವಾಗಲಿ. ಕೈಗೊಂಡ ಕಾರ್ಯ ಯಶಸ್ವಿಯಾಗಿ ಬಾ. ಅನುಭವಿಸುವುದಕ್ಕೂ ಅದೃಷ್ಟವೆಂಬುದು ಬೇಕೇ ಬೇಕು. ಆ ಅದೃಷ್ಟ ನಮ್ಮ ಪಾಲಿಗೆ ಇನ್ನೂ ಒದಗಿ ಬಂದಿಲ್ಲ. ನಾನಾ ವರ್ಗದ ಜೀವಿಗಳ ಜನ್ಮಕ್ಕೆ ಕಾರಣವಾದವರು ನಮ್ಮ ತಂದೆ ಕಶ್ಯಪ ಮಹರ್ಷಿಗಳು. ಅವರ ಜ್ಯೇಷ್ಠ ಪತ್ನಿ ತಿಥಿದೇವಿಯ ಮಕ್ಕಳಾದ ನಮಗೆ ಸುಖಮಯ ಜೀವನ ನಡೆಸುವಂತಹ ಭಾಗ್ಯ ಇಲ್ಲದಾಯಿತು. ಆ ದೇವತೆಗಳ ಕುಟಿಲತನದಿಂದ ನನ್ನ ಅಣ್ಣಂದಿರು ಹತರಾಗಿ ದೈತ್ಯ ವಂಶವೇ ನಿರ್ನಾಮವಾಗುತ್ತಾ ಇದೆ. ಹಾಗಾಗಬಾರದು. ದೈತ್ಯ ವಂಶ ಉದ್ಧಾರವಾಗಬೇಕು. ಅದಕ್ಕಾಗಿ ಅಮ್ಮನ ಆನತಿಯಂತೆ ಈ ಸುಂದರವಾದ ಕಾನನವನ್ನು ಸೇರಿದ್ದೇನೆ. ನನ್ನ ತಪಸ್ಸಿಗೆ ಇದೇ ಯೋಗ್ಯವಾದ ಸ್ಥಳ. ಇಲ್ಲೇ ಕುಳಿತು ತಪೋನಿರತಳಾಗುತ್ತೇನೆ. ತಪೋನಿರತಳಾಗುವ ಮುನ್ನ ಸ್ವಲ್ಪ ಯೋಚಿಸಬೇಕಾಗುತ್ತದೆ. ಬಣ್ಣ, ಆಕಾರ, ನಡೆ, ಸ್ವರ ಹಾಗೂ ಬುದ್ಧಿವಂತಿಕೆ ಈ ಐದೂ ಒಂದೆಡೆ ಸೇರಿದಾಗ ಅದು ಸೌಂದರ್ಯವೆನಿಸುತ್ತದೆ. ಸೌಂದರ್ಯದೊಡನೆ ಯೌವನವು ಸೇರಿದಾಗ ಪ್ರತಿಯೊಬ್ಬರೂ ಕಣ್ಣರಳಿಸಿ ನೋಡುವುದು ಸಹಜ. ಈ ನಿರ್ಜನವಾದ ಕಾಡಿನಲ್ಲಿ ಕಾಮುಕರಿಂದ ಖಂಡಿತವಾಗಿಯೂ ನನ್ನ ತಪಸ್ಸಿಗೆ ವಿಘ್ನ ಉಂಟಾಗಬಹುದು. ಅದರಲ್ಲಿಯೂ ಆ ದೇವತೆಗಳು ನಮ್ಮ ಪರಮಶತ್ರುಗಳು. ಅವರಿಗೆ ಈ ವಿಚಾರ ತಿಳಿದರೆ ಸುಮ್ಮನಿರಲಾರರು. ಅದಕ್ಕಾಗಿ ಈ ಸುಂದರವಾದ ರೂಪವನ್ನು ತ್ಯಜಿಸಬೇಕು.
ಸಿದ್ಧಿಗಳನ್ನು ಸಿದ್ಧಿ ಮಾಡಿಕೊಂಡವರು ನಾವು. ಇದರ ಫಲವಾಗಿ ಇಷ್ಟ ಬಂದ ರೂಪ ಧರಿಸಲು ಶಕ್ತರಾಗಿದ್ದೇವೆ. ಈಗ ಯಾವ ರೂಪವನ್ನು ತಾಳುವುದು? ಅದೋ ಅಲ್ಲಿ ಎಮ್ಮೆಗಳ ಗುಂಪು ಕಾಣಿಸುತ್ತಿದೆಯಲ್ಲ. ಈಗ ಒಂದು ನಿರ್ಧಾರಕ್ಕೆ ಬಂದಿದ್ದೇನೆ. ಕಂಡವರು ಅಸಹ್ಯ ಪಡುವ ಮಹಿಷಿಯ ರೂಪವನ್ನು ಧರಿಸಿ ತಪಸ್ಸನ್ನಾಚರಿಸುತ್ತೇನೆ. ನಿರೀಕ್ಷಿಸುತ್ತಿರುವ ಅಮ್ಮನಿಗೆ ನಾನು ಏನೆಂದು ಉತ್ತರ ಹೇಳಲಿ ಸ್ವಾಮಿ, ಏನೆಂದು ಉತ್ತರ ಹೇಳಲಿ? ಮಗಳೇ, ನಿನ್ನ ಘೋರ ತಪಸ್ಸಿನ ಬೇಗೆಯಿಂದ ಕುಪಿತನಾದ ಸುಪಾಶ್ವಕ ಮುನಿಯು ಮುನಿದು ಶಾಪವನ್ನಿತ್ತ. ಹಾಗಾದರೆ ನನ್ನ ತಪಸ್ಸು ವ್ಯರ್ಥವಾಯಿತೆ
ಮರುಗಬೇಡ. ಪ್ರತಿಯೊಬ್ಬ ಮಾತೆಗೂ ತನ್ನ ಮಗ ಸುಂದರ ರೂಪವಂತನಾಗಿರಬೇಕೆಂಬ ಬಯಕೆ ಸಹಜ. ಆದರೇನು ಮಾಡಲು ಸಾಧ್ಯ? ಸಂಚಿತ ಹಂಗಾಮಿ ಪ್ರಾರಬ್ಧಗಳೆಂಬ ಕರ್ಮತ್ರಯಗಳು ಪ್ರತಿಯೊಬ್ಬ ಜೀವಿಗೂ ಅನ್ವಯಿಸುತ್ತದೆ. ಋಷಿ ಶಾಪವನ್ನು ಯಾರಿಂದಲೂ ಬದಲಿಸಲು ಸಾಧ್ಯವಿಲ್ಲ. ನಿನಗೆ ಹುಟ್ಟುವ ಮಗ ಕೋಣನಾದರೂ ತ್ರಿಭುವನದಲ್ಲಿ ಪ್ರಚಂಡ ಪರಾಕ್ರಮಿಯಾಗಿ ಮೆರೆಯುವನು. ಇದು ನಾನು ನಿನಗೆ ಅನುಗ್ರಹಿಸಿದವರ ನಿನಗೆ ಶ್ರೇಯಸ್ಸಾಗಲಿ. ಧನ್ಯನಾಗಿ ಬ್ರಹ್ಮದೇವ, ಧನ್ಯನಾಗಿ. ಬ್ರಹ್ಮದೇವನನ್ನು ತಪಸ್ಸಿನಿಂದ ಉಳಿಸಿ ವಂಶೋದ್ಧಾರಕನಾದ ವೀರ ಮಗನನ್ನು ಪಡೆಯಬೇಕೆಂಬ ವರವನ್ನು ಮಗಳು ಮಾಲಿನಿ ಪಡೆದು ಬಂದಿದ್ದಾಳೆ. ಮಾಲಿನಿಗೆ ಹುಟ್ಟುವ ಮಗು ಕೋನನೆಂದು ತಿಳಿದು ಮನಸ್ಸಿಗೆ ನೋವಾಯಿತು. ಆದರೆ ಮಗನ ರೂಪ ಮುಖ್ಯವಲ್ಲ, ಕ್ರೌರ್ಯ, ಸಾಹಸ, ತೇಜಸ್ಸು, ಸಾಧನಾ ಶಕ್ತಿಗಳೇ ಪ್ರಧಾನವೆಂದು ತಿಳಿದು ಮನಸ್ಸಿಗೆ ಸಮಾಧಾನವಾಯಿತು. ಅಸುರ ಕುಲದ ಉದ್ಧಾರವಾಗಬೇಕಾದರೆ ಮಗಳು ಮಾಲಿನಿಗೆ ಮದುವೆಯಾಗಬೇಕು. ಮಾಲಿನಿಗೆ ಯೋಗ್ಯವರ ಯಾರೆಂದು ಯೋಚಿಸುವಾಗ ಪಾತಾಳ ಲೋಕದ ಅಧಿಪತಿ, ಬುದ್ಧಿವಂತ, ವೀರ ಪರಾಕ್ರಮಿ ವಿದ್ಯುನ್ಮಾಲೆ ಯೋಗ್ಯವರವೆಂದು ತಿಳಿದು ವಿದ್ಯುನ್ಮಾಲಿಗೂ ಮಾಲಿನಿಗೂ ವಿವಾಹವನ್ನು ನೆರವೇರಿಸಿದೆ. ಅವರ ದಾಂಪತ್ಯ ಫಲವಾಗಿ ಮಹಿಷನ ಜನನವಾಯಿತು. ಅವನ ಬಾಲಲೀಲೆಗಳನ್ನು ಕಂಡು ಆನಂದಾಮುದಿಯಲ್ಲಿ ತೇಲಾಡುತ್ತಿದ್ದೇವೆ. ಈಗ ವಿಚಾರ ಅದಲ್ಲ. ನಮ್ಮ ಶೋಣಿತಾಪುರ ಮತ್ತು ಪಾತಾಳ ಲೋಕ ಸೇರಿ ಬಲಿಷ್ಠ ರಾಜ್ಯವಾಯಿತು. ನನ್ನ ಅಳಿಯ ಪ್ರಚಂಡ ಪರಾಕ್ರಮಿ. ಸುರರನ್ನು ಹಿಮ್ಮೆಟ್ಟಿಸುವ ಶಕ್ತಿ, ಸಾಮರ್ಥ್ಯ ಅವನಲ್ಲಿದೆ. ಈಗ ದೇವಲೋಕಕ್ಕೆ ಮುತ್ತಿಗೆ ಹಾಕಿದರೆ ಸ್ವರ್ಗಾಧಿಪತ್ಯ ನಮಗೆ ಲಭಿಸುವುದರಲ್ಲಿ ಸಂದೇಹವಿಲ್ಲ. ಈ ಬಗ್ಗೆ ಅವನಲ್ಲಿಯೂ ಸಮಾಲೋಚಿಸುವುದು ಒಳಿತು. ಈ ಬಗ್ಗೆ ಅವನ ಅಭಿಪ್ರಾಯವನ್ನು ತಿಳಿಯಲು ರಾಜ್ಯಸಭೆಗೆ ತೆರಳುತ್ತೇನೆ. ಪ್ರಚಂಡ ಪರಾಕ್ರಮಿ ಎನಿಸಿ ಭೂಲೋಕದಲ್ಲಿಯೇ ಮೆರೆಯುತ್ತಿದ್ದ ಹೊತ್ತಿನಲ್ಲಿ ನಮ್ಮವರೇ ಆದಂತಹ ಹಿರಣ್ಯಾಕ್ಷ, ಹಿರಣ್ಯ ಕಶ್ಯಪರೆಂಬ ದೈತ್ಯದಾನವರು ಆ ಹರಿಯ ಕುಟಿಲೋಪಾಯಕ್ಕೆ ಬಲಿಯಾದರು. ಆ ಹರಿಯನ್ನು ವಿರೋಧಿಸಲು ಹೋದರೆ ನನಗೆ ಕುಡಿಗಾರವಿಲ್ಲೆಂಬ ಸತ್ಯದ ಅರಿವು ನನಗಾಯಿತು. ತಡ ಮಾಡದೆ ನಮ್ಮವರನ್ನೆಲ್ಲರನ್ನು ಒಟ್ಟು ಸೇರಿಸಿ ಇಲ್ಲಿ ಒಂದು ಪ್ರತ್ಯೇಕ ಸಾಮ್ರಾಜ್ಯವನ್ನು ಸ್ಥಾಪಿಸಿದೆ. ವೈಭೋಗದಿಂದ ರಾಜವಾಳುವ ಹೊತ್ತಿನಲ್ಲಿ ಶೋಣಿಕಾಪುರದ ರಾಜಮಾತೆ ದಿತಿದೇವಿಯವರು ತನ್ನ ಮಗಳಾದ ಮಾಲಿನಿಯನ್ನು ದಾರೆರೆದುಕೊಟ್ಟರು. ಬಾಲಕನ ಬಾಲಲೀಲೆ ಅಂತ ಮನಸ್ಸಿಗೆ ಸಂತೋಷವಾಗುತ್ತಾ ಇದೆ. ಓಹೋ, ರಾಜಮಾತೆ ದಿತಿದೇವಿಯವರು ಇತ್ತ ಕಡೆ ಬರುತ್ತಾ ಇದ್ದಾರಲ್ಲ. ರಾಜಮಾತೆ ಅವರಿಗೆ ಪ್ರಣಾಮಗಳು. ಇತ್ತ ಬನ್ನಿ. ಹೇಳಿ ಕಳುಹಿಸುತ್ತಿದ್ದರೆ ನಾನೇ ನಿಮ್ಮ ಬಳಿಗೆ ಬರುತ್ತಾ ಇದ್ದೆ. ಮಗನೇ ವಿದ್ಯುನ್ಮಾಲಿ, ರಾಜ್ಯಸಭೆಯಲ್ಲಿ ಚರ್ಚಿಸಬೇಕಾದ ವಿಷಯ ಇದು. ಇಲ್ಲೇ ಚರ್ಚಿಸಿ ತೀರ್ಮಾನ ಕೈಗೊಳ್ಳಬಹುದು ಎಂದು ಇಲ್ಲಿಗೆ ಬಂದಿರುವೆ. ಅಂತಹ ಘನಕಾರ್ಯವಾದರೂ ಏನಮ್ಮ? ಮಗನೇ, ಬಲಿಷ್ಠರಾದವರೊಡನೆ ವಿರೋಧ ಕಟ್ಟಿಕೊಂಡರೆ ಮಾನಸಿಕವಾಗಿ ಸಮಾಧಾನ ನಷ್ಟವಾಗುತ್ತದೆ ಎಂಬುದಕ್ಕೆ ನಾನೇ ಸಾಕ್ಷಿ. ನಿಮಗೊದಗಿದ ನಷ್ಟವಾದರೂ ಏನಮ್ಮ? ನನಗೊದಗಿದ ನಷ್ಟ ಆ ಕಪಟ ನಾಟಕ ಸೂತ್ರಧಾರಿಯಾದ ಆ ಹರಿಯ ರಕ್ಷಣೆಯಲ್ಲಿ ದೇವಲೋಕದ ಸುರರು ನನ್ನ ಮಕ್ಕಳನ್ನು ಮೋಸದಿಂದ ಹತ್ಯೆಗೈದರು. ಹರಿಯಾದ ಆ ಹರಿಯನ್ನು ನಿರ್ನಾಮ ಮಾಡಿ ಸುರರಿಗೆ ತಕ್ಕ ಪಾಠ ಕಲಿಸಿ
ಬನ್ನಿ. ಅಷ್ಟದಿಕ್ಪಾಲಕರೇ, ಕೇಳಿದ್ದೀರಾ? ಪಾತಾಳ ಲೋಕಾಧಿಪತಿ ವಿದ್ಯುನ್ಮಾಲಿ ಎಂಬ ದಾನವ ಸೈನ್ಯ ಸಮೇತವಾಗಿ ಸ್ವರ್ಗಲೋಕದ ಮಹಾದ್ವಾರ ಸಮೀಪ ಬಂದು ಮುಟ್ಟಿದ್ದಾನಂತೆ. ಆ ದುರ್ಲ ದಾನವರು ಸ್ವರ್ಗಲೋಕಕ್ಕೆ ದಾರಿಟ್ಟು ನಮ್ಮನ್ನು ಪೀಡಿಸುವುದರ ಅಭ್ಯಾಸವೇ ಹಾಗೆ ಆಗಿದೆ. ಆಯುಷ್ಯದ ಕೊನೆಗಳಿಗೆಯಲ್ಲಿ ಈ ದೇವಲೋಕದ ನೆನಪಾಗುತ್ತದೆ. ಬಂದವರು ಬರಲಿ, ಅವರು ಹೋಗುವುದು ಯಮಗುರಿಗೆ. ಮೂರು ಮೂರ್ತಿಗಳ ಅನುಗ್ರಹ ನಮಗಿರುವಾಗ ಆ ದಾನವರಿಗೆ ಹೆದರುವ ಅಗತ್ಯ ನಮಗಿಲ್ಲ. ಆ ಶ್ರೀಹರಿ ಅನುಗ್ರಹದಿಂದ ಆ ದುಷ್ಟರನ್ನು ನಿರ್ಲಭ ಮಾಡುವ ಶಕ್ತಿ ಸಾಮರ್ಥ್ಯ ನಮ್ಮಲ್ಲಿದೆ. ಸುರಪಾನ, ಈ ದೇವಲೋಕ ಭಕ್ತಿಯ ಮೂಲಕ ಒಲಿದು ಬಂದಿವೆ. ಅದನ್ನು ನಾವು ಶಕ್ತಿಯ ಮೂಲಕ ಪಡೆಯಬಹುದೆಂಬ ಗುಮ್ಮಾಧಾರದಿಂದ ಬಂದವರಿಗೆ ತಕ್ಕ ಪಾಠವನ್ನು ಕಲಿಸುತ್ತೇನೆ. ಧೈರ್ಯದಿಂದಿರು. ದೇವೇಂದ್ರನು ಯುದ್ಧದಲ್ಲಿ ಸೋತು ಓಡಿದ. ಸ್ವರ್ಗ ನಮ್ಮ ಪಾಲಾಯಿತು. ಇನ್ನು ತಡ ಮಾಡುವುದು ಸರಿಯಲ್ಲ. ಸುರಗದ್ದುಗೆಯನ್ನು ಏರುತ್ತೇನೆ. ಎಲ್ಲವೂ ದಾನವ. ಏನು? ಇಂದ್ರನನ್ನು ದೇವತೆಗಳನ್ನು ಯುದ್ಧದಲ್ಲಿ ಸೋಲಿಸಿದನೆಂದು ಹೆಮ್ಮೆ ಪಡಬೇಡ. ನಿನ್ನ ಮಾಯಾವಿದ್ಯೆ ನನ್ನ ಬಳಿ ನಡೆಯುವುದು. ನಿನ್ನ ಎದುರಿಗೆ ನಿಂತವನು ಯಕ್ಷರಾಜ ಪಿಂಗಲಾಕ್ಷ. ಯಕ್ಷ? ಹಿಂಗಾಗಿ ದೇವತೆಗಳೇ ನನ್ನನ್ನೆದುರಿಸುವ ಶಕ್ತಿ ಸಾಲದೆ ಸೋತು ಪಲಾಯನ ಮಾಡಿದ್ದಾರೆ. ಹಾಗೆಂದಾದರೆ ಈಗ ನನಗೆ ಲಕ್ಷ್ಯವೇ ಅಲ್ಲ. ಎಲ್ಲ ರಕ್ಕಸ. ಏನು? 100 ಯಾಗವನ್ನು ಮಾಡಿ ಸಂಪಾದಿಸಿದ ಪದವಿ ಈ ದೇವಲೋಕದ ಗದ್ದುಗೆ ನಿನಗೆ ಮುಟ್ಟುವುದಕ್ಕೂ ಅಧಿಕಾರವಲ್ಲ. ಆದರೂ ಕುಳಿತುಕೊಂಡಿರುವೆ ಎಂದಾದರೆ ನಿನ್ನ ಆಯುಷ್ಯ ಮುಗಿಯಿತೆಂದರ್ಥ. ಯಾರು ಯೋಗ್ಯನೆಂದು ನಿಮಗೆ ಈಗ ತಿಳಿದಿರಬೇಕು. ಈ ಸುರಲೋಕವನ್ನು ಮಾಡುವ ಶಕ್ತಿ ಸಾಮರ್ಥ್ಯ ಯಾವತ್ತಿದ್ದರೂ ನಮ್ಮದೇ. ಆಸೆ ಇರಬೇಕು, ದುರಾಸೆ ಇರಬಾರದು. ನಿಮಗೆ ಸಿಕ್ಕ ಅಧಿಕಾರವನ್ನು ಬಿಟ್ಟು ಸ್ವರ್ಗದ ಮೇಲಿನ ದುರಾಸೆಯಿಂದ ಬಂದಿದ್ದಿ. ಈ ಯಕ್ಷ ಏನೆಂದು ತೋರಿಸುತ್ತೇನೆ. ನನ್ನ ಬಲವಾದ ರೆಕ್ಕೆಗಳಿಂದ ನಿನ್ನ ಹುಟ್ಟಡಗಿಸುತ್ತೇನೆ. ಹಾಗಾದರೆ ಬಾ. ನನ್ನ ಬಲವಾದ ರೆಕ್ಕೆಗಳಿಂದ ರಕ್ಕಸನ ಕೆನ್ನೆಗೆ ಅಪ್ಪಳಿಸಿದ್ದೆ ತಡ. ಅವನು ನೆಲಕ್ಕೆ ಬಿದ್ದು ಹೋರಲಾಡಿ ಪ್ರಾಣ ಬಿಟ್ಟ. ಜಯ ನಮ್ಮ ಪಾಲಾಯಿತು. ಈ ಶುಭಾರ್ತೆಯನ್ನು ದೇವೇಂದ್ರನಿಗೆ ತಿಳಿಸುತ್ತೇನೆ. ಛೆ! ಯುದ್ಧಕ್ಕೆಂದು ದೇವಲೋಕಕ್ಕೆ ಹೋದ ನಮ್ಮವರು ಇನ್ನೂ ಬರಲಿಲ್ಲ. ಅವರ ಆಗಮನ ನಿರೀಕ್ಷಿಸಿ ಸಾಕಾಯಿತು. ಅಲ್ಲಿಯ ಯಾವ ಸಮಾಚಾರವೂ ತಿಳಿದು ಬಂದಿಲ್ಲ. ಇನ್ನೂ ಯಾಕೆ ಬಂದಿಲ್ಲ ನಮ್ಮವರು?
ಅಲ್ಲಿ ನಡೆದ ಸಂಗತಿಯನ್ನು ನಾನು ನನ್ನ ಮನೋಮನದಲ್ಲಿ ಚಿತ್ರಿಸಿ ನಿಮ್ಮ ಮುಂದೆ ಬಿತ್ತರಿಸಲು ಬಂದಿದ್ದೇನೆ. ನಾವು ದೇವಲೋಕಕ್ಕೆ ಮುಕ್ತಿಗೆ ಹಾಕಿದ್ದೇ ತಡ, ಅಷ್ಟದಿಕ್ಪಾಲಕರು ಅಷ್ಟದಿಕ್ಕಿನಿಂದ ಬಂದರಮ್ಮ. ಹೌದಾ? ಬಂದವರು ಏನು ಮಾಡಿದರು? ನಮ್ಮ ಗುರುಗಳ ಒಂದು ಆರ್ಭಟಕ್ಕೆ ಯಾವ ದಿಕ್ಕಲ್ಲಿ ಹೊಡೆದರೆಂದು ಅವರಿಗೆ ಗೊತ್ತಿಲ್ಲ ಅಮ್ಮ. ಹೌದಾ? ಮುಂದೇನಾಯಿತು? ದೇವತೆಗಳು ಓಡಿದಾರ. ಆಗ ದೇವತೆಗಳ ಒಡೆಯ ಅವಿರಾವತವನ್ನು ಏರಿಕೊಂಡು ಕೈಯಲ್ಲಿ ವಜ್ರಾಯುಧವನ್ನು ಹಿಡಿದುಕೊಂಡು ಇಂದ್ರ ಬಂದ ಅಮ್ಮ. ಆಗ ಇಂದ್ರನಿಗೂ ನಮ್ಮ ಒಡೆಯನಿಗೂ ಪೂರ ಯುದ್ಧ ನಡೆಯಿತು. ಯುದ್ಧದಲ್ಲಿ ಏನಾಯಿತು? ಹೀಗೆ ನೋಡಿದೆ ಅಮ್ಮ. ನೋಡುವಾಗ ಇಂದ್ರ ಆನೆ ಮೇಲೆ ಜಿಗಿದು ಓಡುವುದು ಕಾಣುವುದು. ಇಂದ್ರ ಪಲಾಯನ. ಹೌದಾ? ಇಂದ್ರ ಓಡಿದನೆ? ಇಂದ್ರ ಪದವಿ ನಮ್ಮದಾಯಿತೆ? ಹೌದಮ್ಮ, ಹೌದು. ದೇವಲೋಕ ನಮ್ಮ ವಶ ಆಯಿತು. ನಿಮ್ಮವರು ದೇವಗತ್ತುಗಳನ್ನು ಏರಿ ಕುಳಿತ ಚಂದವನ್ನು ನೋಡಬೇಕಿತ್ತು. ಹಾಗಾದರೆ ಕೊನೆಗೂ ನಮ್ಮ ಆಸೆ ಕೈಗೊಂಡಿ ಇಂದ್ರ ಪದವಿ ನಮ್ಮದಾಯಿತು. ನಮ್ಮ ಆಸೆ ಪೂರ್ತಿ ಕೈಗೊಡಲಿಲ್ಲಮ್ಮ. ಆಗ ಅಲ್ಲಿಗೆ ಪಿಂಗಲಾಕ್ಷನಮ್ಮ ಯಕ್ಷ ಬಂದನಮ್ಮ. ಯಕ್ಷರಾದ ಪಿಂಗಲಾಕ್ಷರಿ. ಆ ಇಂದ್ರನನ್ನು ಹಿಮ್ಮೆಟ್ಟಿಸಿದ ನಮ್ಮವರಿಗೆ ಆ ಯಕ್ಷ ಯಾವ ಲೆಕ್ಕ? ಮುಂದೇನಾಯಿತು? ಯಕ್ಷ ಬಂದನೆ ಬಯಲು ಪ್ರಾರಂಭಿಸಿದ. ಎಲ್ಲ ನಾಚಿಕೆ ಕೆಟ್ಟ ರಕ್ಕಸನೆ, 100 ಯಾಗ ಮಾಡಿ ಸಂಪಾದಿಸಿದ ದೇವಲೋಕ ಇದು. ಇಲ್ಲಿ ಒಂದು ತೆಂಗಿನಕಾಯಿ ಗಣಹೋಮ ಮಾಡಲು ಯೋಗ್ಯತೆ ಇಲ್ಲದವನು ಪಟ್ಟದಲ್ಲಿ ಕುಳಿತಿದ್ದೇವಲ್ಲ. ನಾಚಿಕೆ ಕೆಟ್ಟವನೇ, ಮರ್ಯಾದೆ ಕೆಟ್ಟವನೇ, ಅಯೋಗ್ಯ. ಹಾಗೆ ಹೇಳಿದಾನೆ. ಎಲ್ಲ ಅವನ ಸೊಕ್ಕೆ, ಅವನ ಕೊನೆ ಕಾಲಕ್ಕೆ ಆ ಮಾತು ಬಂದಿರಬೇಕು. ಇದನ್ನು ಕೇಳಿ ನಮ್ಮವರು ಸುಮ್ಮನೆ ಬಿಟ್ಟರೆ ಆಗ ನಮ್ಮವರು ಕೋಪದ ಎದುರು ನಿಂತರಮ್ಮ. ಆ ಯಕ್ಷ ಹಾರಾಡಿಕೊಂಡು ಬಂದು ತನ್ನ ಪ್ರಭುಗಳ ಕೆನ್ನೆಗೆ ಮಾಡಿದನಮ್ಮ. ಹೌದಾ? ನನಗೆ ಆಯುಷ್ಯ ಗೊತ್ತಿರಬೇಕು. ನಮ್ಮವರ ಪ್ರತಾಪ ತಿಳಿಯದೆ ಹಾಗೆ ಮಾಡಿರಬೇಕು. ಹೌದು, ಕೊನೆಗೆ ಯಕ್ಷನ ಗತಿ ಏನಾಯಿತು? ಯಕ್ಷನ ಗತಿ ಏನಾಯ್ತಂದು ನನಗೆ ಗೊತ್ತಿಲ್ಲ. ಆದರೆ ನಿಮ್ಮವರ ಗತಿ ಏನಾಯ್ತಂದು ನನಗೆ ಚೆನ್ನಾಗಿ ಗೊತ್ತು. ವೀರ ಶೂರ ಪರಾಕ್ರಮಿ ನಮ್ಮವರು. ನಮ್ಮವರಿಗೆ ಆ ಯಕ್ಷನನ್ನು ಮನಿಸಲು ಒಂದು ಕ್ಷಣ ಸಾಕು. ನಾವು ಹಾಗೆ ತಿಳಿದಮ್ಮ. ಪೆಟ್ಟು ಕೊಟ್ಟು ಯಕ್ಷ ಹಾರಿ ಹೋದ. ನಮ್ಮ ಪ್ರಭುಗಳು ಕೋಪದ ಎದುರು ನಿಂತರಮ್ಮ. ಕಣ್ಣು ಕೆಂಪಗೆ ಮಾಡಿದರಮ್ಮ. ಹಾಗೆ ಮೊಣಕಾಲುಳಿ ಕುಳಿತಾರಮ್ಮ. ನಂತರ ಶಿರವನ್ನು ನೆಲಕ್ಕೆ ಬಾಗಿಸರಮ್ಮ. ಹಾಗೆ ಹೊರಳಿದರಮ್ಮ. ಹೌದೇ? ಓ, ಹೀಗಿರಬೇಕು. ನಮ್ಮವರು ಮಾಯಾವಿದ್ಯೆ ತಿಳಿದವರು, ಯುದ್ಧ ಕಲೆಯನ್ನು ಚೆನ್ನಾಗಿ ಬಲ್ಲವರು. ಎಲ್ಲಿ ಯಾವಾಗ ಯಾವ ರೀತಿಯ ಪಟ್ಟು ಬದಲಾಯಿಸಬೇಕೆಂದು ಚೆನ್ನಾಗಿ ತಿಳಿದಿದೆ. ನಾವು ಹಾಗೆ ತಿಳಿದಿದ್ದೆ ಅಮ್ಮ. ಪೆಟ್ಟು ಕೊಟ್ಟ ಯಕ್ಷ ಹಾರಿ ಹೋದನಮ್ಮ. ಸ್ವಲ್ಪ ಹೊತ್ತು ಕಾದ ಅಮ್ಮ. ಮತ್ತು ಸ್ವಲ್ಪ ಹೊತ್ತು ಕಾದ ಅಮ್ಮ. ಮೆಲ್ಲನೆ ಮತ್ತಿರಕ್ಕೆ ಹೋದ ಅಮ್ಮ. ಮೆಲ್ಲ ಮೈ ಮುಟ್ಟಿದ ಅಮ್ಮ. ಆಗ ತಿಳಿಯಿತು. ಏನು ಏನು ತಿಳಿಯಿತು ನಿಮಗೆ? ಅಮ್ಮ, ಅಮ್ಮ, ಏನ? ಆ ಪಕ್ಷಿ ರೂಪದ ಯಕ್ಷ ನಿಮ್ಮವರ ಪ್ರಾಣ ಪಕ್ಷಿಯನ್ನು ಆಲಿಸಿ ಹೋಗಿಬಿಟ್ಟ. ಅಯ್ಯೋ, ಅಯ್ಯೋ ಸ್ವಾಮಿ, ಅಯ್ಯೋ, ಅಯ್ಯೋ ಸ್ವಾಮಿ, ನನ್ನನ್ನು ಬಿಟ್ಟು ಹೊರಟು ಹೋದೆಯಾ? ನನ್ನನ್ನು ಬಿಟ್ಟು ಹೊರಟು ಹೋದೆಯಾ? ನಿನ್ನನ್ನಾಗಲಿ ನಾನು ಹೇಗೆ ಬಾಳಲಿ? ನೀನಿಲ್ಲದ ನನ್ನ ಜೀವನ ಪ್ರಾಣವಿಲ್ಲದ ದೇಹದಂತೆ. ಪ್ರಪಂಚದ ಮೇಲೆ ಸರ್ವ ಸಂಪತ್ತು ಇದ್ದು ಏನು ಫಲ? ಸುರಲೋಕಕ್ಕೆ ದಾಳಿ ಮಾಡಿ ಸುರರನ್ನು ಸದೆಬಡಿದು ನಮ್ಮನ್ನೆಲ್ಲ ಹರ್ಷಗೊಳಿಸುತ್ತೀರೆಂದು ಭಾವಿಸಿದರೆ ಒಬ್ಬ ಸಾಮಾನ್ಯ ಯಕ್ಷನಿಂದ ಮಡಿದು ಹೋದೆಯಲ್ಲ. ಅಯ್ಯೋ ವಿಧಿಯೇ, ಅಯ್ಯೋ ವಿಧಿಯೇ. ಪತಿಯಳಿದ ವಾರ್ತೆ ಕೇಳಿ ಮಾನಸಿಕವಾಗಿ ನೊಂದೆ, ಬೆಂದೆ. ಆದರೆ ಸತ್ತವರಿಗಾಗಿ ನಾನೆಷ್ಟೂ ಅತ್ತರೂ ಮತ್ತೆ ಬರಲು ಸಾಧ್ಯವಿಲ್ಲ, ಖಂಡಿತ ಸಾಧ್ಯವಿಲ್ಲ. ನನ್ನ ಪತಿಯನ್ನು ಭಯದಿಂದ ಕೊಂದರ ಮೇಲೆ ಸೇಡು ತೀರಿಸಿಕೊಳ್ಳುತ್ತೇನೆ. ಸೇಡಿಗೆ ಸೇಡು, ಮುಯ್ಗೆ ಮುಯ್. ದಾನವರ ಬದುಕಿನ ಪ್ರಧಾನ ಉದ್ದೇಶ. ಆ ದೇವತೆಗಳ ನಿರ್ನಾಮವೇ ನನ್ನ ಅಂತಿಮ ಗುರಿ. ಮಕ್ಕಳನ್ನು ಅಡಗಿಸುತ್ತೇನೆ. ಅದಕ್ಕಾಗಿ ನನ್ನ ಮಗ ಮಹೀಶನನ್ನೇ ಕರೆಯುತ್ತೇನೆ. ಮಗನೇ ಮಹೀಶ, ಬಾ ಮಗನೇ ಬಾ.
ಅನುದಿನ ಸಂತೋಷದಲ್ಲಿರುವವಳಿ ಇಂದು ಯಾಕಮ್ಮ ಕಣ್ಣೀರು? ಎಂದೂ ಇಲ್ಲದ ಕಣ್ಣೀರು ಇಂದಕ್ಕಮ್ಮ? ನಿನ್ನ ನೆಮ್ಮದಿಯನ್ನು ಕಳಗಿದ ಭಾಗ್ಯಹೀನರು ಯಾರಮ್ಮ? ಯಾರಿಂದ ನಿನಗೆ ಶೋಕ? ಹೇಳಮ್ಮ, ಹೇಳು. ಮಗನೇ ಮಗನೇ, ಏನೆಂದು ಹೇಳಲಿ ನನ್ನ ಕಣ್ಣೀರ ಕಥೆಯ? ಏನೆಂದು ಹೇಳಲಿ? ಅಮ್ಮ, ನನ್ನ ಕಣ್ಣೀರಿಗೆ ಕಾರಣ ಯಾರು? ಆ ಹರಿಯೇ, ಕೈಲಾಸವಾಸಿ ಶಂಕರನೇ ಅಥವಾ ಬ್ರಹ್ಮನು? ಹೇಳಮ್ಮ, ಹೇಳು. ಮಗನೇ, ನಿನ್ನ ತಂದೆ ದಿಗ್ವಿಜಯಕ್ಕಾಗಿ ಸುರಲೋಕಕ್ಕೆ ಹೋದವರು. ದೇವತೆಗಳೆಲ್ಲರೂ ಪರಾಜಿತರಾಗಿ ಪಲಾಯನ ಮಾಡಿದರಂತೆ. ಆಗ ಯಕ್ಷನೊಬ್ಬನು ಬಂದು ನಿನ್ನ ತಂದೆಯನ್ನು ಕೊಂದನಂತೆ. ಅಮ್ಮ, ಆ ಯಕ್ಷ! ಅಮ್ಮ, ಅಮ್ಮ, ಆ ಯಕ್ಷನಿಂದ ನನ್ನ ಪಾಲಿಯ ಮರಣ. ಆ ಯಕ್ಷ ನನಗೆ ಲಕ್ಷ್ಯವೇ ಅಲ್ಲ. ನನ್ನ ತಂದೆಯನ್ನು ವಧಿಸಿದ ಆಸುರನನ್ನು ಚಿತ್ರಚಿತ್ರರಾಗಿ ತುಂಡರಿಸಿ ಸೇಡು ತೀರಿಸುತ್ತೇನೆ. ನನ್ನ ಎದುರಿಗೆ ಪ್ರಳಯ ಕಾಲದ ರುದ್ರನೇ ಬರಲಿ, ಅವನ ಸಕ್ಕನ್ನು ಮುರಿದು ಕೈಲಾಸ ಪಟ್ಟು ಕಣ್ಣೀರು ಒಲಿಸಿಕೋ, ಆಶೀರ್ವದಿಸಿ ಕಳುಹಿಸಮ್ಮ. ಮಗನೇ, ನಿನ್ನ ಭುಜಬಲದ ಮೇಲೆ ನನಗೆ ನಂಬಿಕೆ ಇದೆ. ಆ ದೇವತೆಗಳನ್ನು ಹಿಮ್ಮೆಟ್ಟಿಸುವುದು ನಿನಗೆ ಘನಕಾರ್ಯವಲ್ಲ. ಮತ್ತೆ ಕಬ್ಬಾಂತಿಕೆ. ಮಗನೇ, ಆ ದೇವತೆಗಳ ಪಕ್ಷಪಾತಿ ಶ್ರೀಹರಿಯಿಂದ ಖಂಡಿತ ಅಪಾಯ ತಪ್ಪಿದ್ದಲ್ಲ. ಅವನು ಮಹಾವಂಚಕ. ಅವನ ಕಪಟ ನಾಟಕ ನಡೆಯದಂತೆ ನೋಡಿಕೊಳ್ಳಬೇಕು. ಅದಕ್ಕಾಗಿ ಬ್ರಹ್ಮದೇವನನ್ನು ತಪಸ್ಸಿನ ಮೂಲಕ ಮೆಚ್ಚಿಸಿ ಪ್ರಬಲವಾದ ವರವನ್ನು ಪಡೆದು ಅಜೇಯನಾಗಬೇಕು. ನಿನ್ನ ಮಾತನ್ನು ಶಿರಸಮಾಲಿಸುತ್ತೇನೆ. ನಿನ್ನ ಮಾತಿನಂತೆ ಬ್ರಹ್ಮದೇವನನ್ನು ಒಲಿಸಿ ಇಷ್ಟಾರ್ಥವನ್ನು ನೆರವೇರಿಸುತ್ತೇನೆ. ಆಶೀರ್ವದಿಸಿ. ವಿಜಯಿಯಾಗಿ ಬಾ ಮಗನೇ. ಎಷ್ಟು ಕಾಲ ಕಳೆದ ನಿನಗೆ ದಯ ಉಂಟಾಗಲಿ. ದೈನ್ಯದಿಂದ ಬೇಡುವ ಸಾಧಿಸಿ ಪಡೆಯಬೇಕೆಂಬ ಸಾಧಕನ. ಅದಕ್ಕಾಗಿ ಆ ಖಡ್ಗದಿಂದ ನನ್ನ ತಲೆಯನ್ನು ಕತ್ತರಿಸಿ ನಿನಗೆ ಕಾಣಿಕೆಯಾಗಲಿ. ತಡೆ ತಡೆ. ಬ್ರಹ್ಮದೇವ ನಮೋ ನಮಃ. ಮಹಿಷ, ನೀನು ಸಾಹಸಿ ಮಾತ್ರವಲ್ಲ, ಸಾಧಕ. ಪ್ರಾಣ ತ್ಯಾಗಕ್ಕೂ ಸಿದ್ಧನಾಗುವ ಭಕ್ತನೇ ನಿಜವಾದ ಭಕ್ತ. ನಿನ್ನ ಶಕ್ತಿ ಭಕ್ತಿಗಳಿಗೆ ಮೆಚ್ಚಿದ್ದೇನೆ. ಬೇಕಾದವರವನ್ನು ಕೇಳು.
ಬ್ರಹ್ಮದೇವ, ಕೊನೆಗೂ ಒಲಿದು ಬಂದೆಯ. ನನಗೆ ಬೇಕಾದವರನ್ನು ಅನುಗ್ರಹಿಸೆಯ. ಹಾಗಾದರೆ ಕೇಳು, 3 ಲೋಕದಲ್ಲಿ ತಾಯಿಯ ಮೊಸರಿನಿಂದ ಬಂದವರಿಂದ ಮರಣ ಬಾರದಿರಲಿ. ಹರಿಹರನಿಂದಾಗಲಿ ಸುರವರ್ಗದವರಿಂದಾಗಲಿ ಮರಣ ಬಾರದಿರಲಿ. 3 ಲೋಕದಲ್ಲಿ ಅಜೇಯನಾಗಿ ಮೆರೆಯಬೇಕೆಂಬ ವರವನ್ನು ಕೊಡು. ಮಹಿಷ, ನಾನು ಆಡಿದ ಮಾತನ್ನು ತಪ್ಪುವವನಲ್ಲ. ನಿನ್ನ ಇಚ್ಛೆಯಂತೆ ತಾಯಿ ಹೊಟ್ಟೆಯಲ್ಲಿ ಹುಟ್ಟಿದ ಯಾವ ಜೀವಿ ಯಾರಿಂದಲೂ ಮರಣ ಬಾರದಿರಲಿ. ಬೇರೆಲ್ಲ ವ್ಯಕ್ತಿ ಹಾಗೂ ಶಕ್ತಿಯ ಮುಂದೆ ಅಜೇಯನ. ಬ್ರಹ್ಮದೇವ, ನಿನ್ನ ಮಾತಿನಿಂದ ಮುಗ್ಧನಾದೆ. ಬ್ರಹ್ಮದೇವನ ವರಮಣದಿಂದ ಅಜೇಯನಾದೆ. ಇನ್ನು ಆ ದೇವದೇವತೆಗಳು ನನಗೆ ಲೆಕ್ಕವೇ ಅಲ್ಲ. ಆಸುರೊಳಗೆ ಮುತ್ತಿಗೆ ಹಾಕಿ ಅವರನ್ನು ಹುಟ್ಟಡಗಿಸಿ ನನ್ನ ಮಾತಿಗೆ ಹರ್ಷವನ್ನು ಯಾರೋ ಇತ್ತ ಕಡೆಗೆ ಬರುತ್ತಾ ಇದ್ದಾರಲ್ಲ. ಬರಲಿ ಬರಲಿ. ಯಾರು ನೀವು? ಇಲ್ಲಿಗೆ ಬಂದಿರುವಿರಿ? ದಾನವ ವೀರ, ದಾನವೀರ, ನಾವು ನಿಮ್ಮ ವಂಶದಲ್ಲಿ ಹುಟ್ಟಿದವರು. ನಾನು ಸಂಕಾಸುರ. ನಾನು ದುರ್ಗಾಸುರ. ನನ್ನನ್ನು ಚಾಮರಾಸುರನೆಂದು ಕರೆಯುವರು. ಇವೆಲ್ಲದಕ್ಕೂ ಕಾರಣ ದಾನವ ವೀರ, ನಾವು ಒಂದು ಕಾಲದಲ್ಲಿ ರಕ್ಕಸ ಉದ್ಧಾರಕ್ಕಾಗಿ ಶ್ರಮಿಸಿದವರು. ಆ ಸುರರನ್ನು ಜಯಿಸಿ ಸ್ವರ್ಗಲೋಕದ ಗದ್ದುಗೆಯನ್ನು ಪಡೆಯಬೇಕೆಂಬ ಹಂಬಲದಿಂದ ಸುರಲೋಕವನ್ನು ಮುತ್ತಿಗೆ ಹಾಕಿದವರು ನಾವು. ಆದರೇನಾಯಿತು? ಆ ಕಪಟ ನಾಟಕ ಸೂತ್ರಧಾರಿ ಹರಿಯ ಸುದರ್ಶನ ಚಕ್ರ ನಮ್ಮನ್ನು ಅಟ್ಟಿಸಿಕೊಂಡು ಬಂತು. ಆ ಸುದರ್ಶನ ಚಕ್ರ ಅನೇಕ ರಾಕ್ಷಸ ವೀರರನ್ನು ಬಳಿ ತೆಗೆದುಕೊಂಡಿತ್ತು. ಅನೇಕ ರಾಕ್ಷಸ ವೀರರು ಅಂಗಹೀನರಾದರು. ಅವರಲ್ಲಿ ನಾವು ಒಬ್ಬರು. ಸುದರ್ಶನ ಚಕ್ರಕ್ಕೆ ಹೆದರಿ ಕಾಡಿನಲ್ಲಿ ಮರದ ಪೊಟರೆಯ ಗವಿಯಲ್ಲಿ ಅಡಗಿ ಕೂತವರು ನಾವು. ನೀವೆಲ್ಲ ಒಟ್ಟಾಗಿ ಇಲ್ಲಿಗೆ ಬಂದಿರುವಿರಿ? ನಮಗೆ ಯಾರೂ ಗತಿ ಇಲ್ಲವೆಂದು ಕಂಗಾಲಾಗಿರುವಾಗ ನಮ್ಮ ಉದ್ಧಾರಕ್ಕಾಗಿ ಜನಿಸಿದ್ದೀರಿ ಎಂದು ತಿಳಿಯಿತು. ಹರಿ, ನಮಗ ಒಯ್ರಿ ನಿಮಗ ಒಯ್ರಿ. ನಾವೆಲ್ಲ ಒಟ್ಟು ಸೇರಿ ಆ ದೇವತೆಗಳಿಗೆ ಮಣ್ಣು ಮುಗಿಸಿದರೆ ಆ ಹರಿಯ ಕಪಟವೆಂದಿಗೆ ತಿಳಿತಲಿಟ್ಟಂತಾಗಿ ನೆಮ್ಮದಿಯಿಂದ ಬಾಳಬಹುದು. ರಕ್ಕಸ ವೀರರೇ, ನಿಮಗಾದ ಅನ್ಯಾಯ ಅಲ್ಲ, ನಮ್ಮವರಿಗಾದ ಅನ್ಯಾಯ ನಾನು ಸರಿಪಡಿಸುತ್ತೇನೆ. ಆ ಹರಿಯ ಕುತಂತ್ರ ನನ್ನ ಮುಂದೆ ನಡೆ. ಆ ದೇವಳಕ್ಕೆ ಮುತ್ತಿಗೆ ಹಾಕೋಣ, ಬನ್ನಿ. ದೇವೇಂದ್ರನು ಪೆಟ್ಟು ತಿನ್ನಲಾಗದೆ ಓಡಿ ಹೋಗುವುದು ಅವನಿಗೆ ಅಭ್ಯಾಸವಾಗಿ ಹೋಗಿದೆ. ತಡ ಮಾಡದೆ ದೇವಗದ್ದುಗೆ ಮಹಿಷಾಸುರನಿಗೆ ಜಯವಾಗಲಿ. ಮಾಲಿನಿ ತನಯನಿಗೆ ಜಯವಾಗಲಿ. ವೀರನಿಗೆ ಜಯವಾಗಲಿ. ವೀರರೇ, ಎಲ್ಲೆಡೆ ಡಂಗುರ ಸಾರಿ
ಯಾಗಯಜ್ಞಾದಿ ಮಾಡುವಾಗ ಭವಿಷ್ಯನ್ನು ಮಹಿಷಾರ್ಪಣೆ ಅಂತ ಅರ್ಪಿಸಬೇಕು. ಆಗಲಿ ಈ ಮಹಿಷಾಸುರನಾಗಿ ಆಗಲಿ ಪ್ರಭು. ನಾವೆಲ್ಲ ಯುದ್ಧದಲ್ಲಿ ತಣಿದಿದ್ದೇವೆ. ಸ್ವಲ್ಪ ವಿಶ್ರಾಂತಿ ಮಾಡೋಣ ಬನ್ನಿ. ದೈತ್ಯರಲ್ಲಿ ಮಾಡಿದ ಯುದ್ಧದಲ್ಲಿ ಸೋಲು ನಮ್ಮ ಪಾಲಾಯಿತು. ಸುರಲೋಕದಲ್ಲಿ ಸುಖ ಭೋಗಗಳನ್ನು ಅನುಭವಿಸುತ್ತಿದ್ದ ನಮಗೆ ಇಂದು ಈ ಅರಣ್ಯವೇ ಗತಿಯಾಯಿತು. ಆಗ ಪುರುಷನ ತುಳಿತಕ್ಕೆ ಸಿಕ್ಕಿ ಪರಿತಪ್ಪಿಸುವಂತಾಯಿತು. ದೇವೇಂದ್ರ, ನಮಗೆ ಬಂದ ಆಪತ್ತನ್ನು ಧೈರ್ಯದಿಂದ ಎದುರಿಸಿ ಇಷ್ಟಾರ್ಥವನ್ನು ಸಾಧಿಸುವುದು ವೀರನ ನಮ್ಮ ಧರ್ಮ. ಇಂದ್ರ, ರಕ್ಕಸನ ದೇಹ ಬಲಕ್ಕೆ ನಾವು ಸೋತದ್ದಲ್ಲ, ಬ್ರಹ್ಮನ ವರಬಲಕ್ಕೆ ನಾವು ಸೋತೆವು. ಇದಕ್ಕೆಲ್ಲ ಪರಿಹಾರ ಬ್ರಹ್ಮದೇವನಿಂದ ಮಾತ್ರ ಸಾಧ್ಯ. ಆ ಬ್ರಹ್ಮದೇವನನ್ನು ಪ್ರಾರ್ಥಿಸುತ್ತಾ ಮಾರ್ಗದರ್ಶನ ಪಡೆಯೋಣ. ಹಾಗೆಯೇ ಆಗಲಿ. ಸೃಷ್ಟಿಕರ್ತ, ಸರ್ವ ಸಂಕಷ್ಟ ನಿವಾರಕ, ಕರುಣಾಕರ, ವಾಣಿ ರಮಣ, ನಮ್ಮ ದೇವ, ಕಾಪಾಡು ತಂದೆಗ ಮಾಡು. ಬ್ರಹ್ಮದೇವ, ನಿನ್ನ ಚರಣಕಮಲಕ್ಕೆ ವಂದಿಸಿಕೊಂಡಿದ್ದೆ. ದಾನವರಿಂದ ಬಂದೊದಗಿದ ಕಷ್ಟವನ್ನು ಪರಿಹರಿಸು ದೇವ. ಅಮರೇಂದ್ರ, ನಿಮ್ಮ ಕಷ್ಟ ಸಂಕಷ್ಟಗಳ ಬಗ್ಗೆ ನನಗೆ ಅರಿವಿದೆ. ಭಕ್ತಿಯಿಂದ ತಪಸ್ಸು ಮಾಡಿ ಆ ಮೂಲಕ ನನ್ನನ್ನು ಮೆಚ್ಚಿಸಿ ವರವನ್ನು ಪಡೆದವನು ಮಹಿಷಾಸುರ. ದೇವೇಂದ್ರ, ಈಗ ಆ ಮಹಿಷಾಸುರ ವರಬಲದಿಂದ ಕೋಪಿ ಲೋಕಕಂಟಕನಾಗಿದ್ದಾನೆ. ಇದಕ್ಕೆ ಪರಿಹಾರ ಇಲ್ಲವೇ ದೇವ? ದೇವೇಂದ್ರ, ಮಹಿಷನನ್ನು ಸೋಲಿಸುವ ಶಕ್ತಿಶಾಲಿ ಈ ವರ್ತಮಾನ ಕಾಲದಲ್ಲಿ ಯಾರೂ ಇಲ್ಲ. ಇದಕ್ಕೆ ಪರಿಹಾರ ಕಂಡುಕೊಳ್ಳಲು ಸಮರ್ಥನಾಗಿದ್ದೇನೆ. ಕೊಡುವುದಕ್ಕೂ ಪಡೆಯುವುದಕ್ಕೂ ಸಮರ್ಥನಾದವನು ಶ್ರೀಹರಿ. ದೇವರ ದೇವನಾದ ಶ್ರೀಹರಿಯಿಂದ ಇದಕ್ಕೆಲ್ಲ ಪರಿಹಾರ ಸಿಗಬಹುದು. ಆದ್ದರಿಂದ ನಾವೆಲ್ಲರೂ ಒಟ್ಟಾಗಿ ವೈಕುಂಠದತ್ತ ತೆರಳೋಣ. ಹಾಗೆಯೇ ಆಗಲಿ. ಶ್ರೀಹರಿಯೇ ವಂದಿಸಿಕೊಂಡಿದ್ದೇನೆ. ವೈಕುಂಠವಾಸದ ನಿನ್ನನ್ನು ಈ ಪ್ರದೇಶದಲ್ಲಿ ನಿರೀಕ್ಷಿಸಲಿಲ್ಲ. ಕೈಲಾಸದೀಶ, ನಾನು ಮಹತ್ತರವಾದ ಕಾರ್ಯವನ್ನು ಸಮಾಲೋಚಿಸಲು ನಿನ್ನ ಬಳಿಗೆ ಹೊರಟವನು. ನಾನು ನಿನ್ನ ಬಳಿಗೆ ಹೊರಟವನು. ನಾನು ಮಹತ್ತರವಾದ ಕಾರ್ಯವನ್ನು ಸಮಾಲೋಚಿಸಲು ವೈಕುಂಠಕ್ಕೆ ಬರುವನಿದ್ದೆ. ಆದರೆ ನಾವಿಬ್ಬರು ಈ ಹಿಮಗಿರಿಯ ತಪ್ಪಲಲ್ಲಿ ಬಂದು ಸಂಧಿಸಿದ್ದೇವೆ. ಶ್ರೀಹರಿಯೇ, ನನ್ನಲ್ಲಿ ಸಮಾಲೋಚಿಸುವ ಕಾರ್ಯವಾದರೂ ಏನು? ಮಹೇಶ್ವರ, ಬ್ರಹ್ಮನ ವರ ಪಡೆದ ಮಹಿಷನ ಉಪಟಳದಿಂದ ಜಗತ್ತು ತಲ್ಲಣಿಸುತ್ತಾ ಇದೆ. ಸೃಷ್ಟಿ ಸ್ಥಿತಿ ಲಯದ ಕಾರ್ಯಗಳು ಅಲ್ಲೋಲ ಕಲ್ಲೋಲವಾಗಿದೆ. ಅವನ ಮದವನ್ನು ಇಳಿಸಲು ತಾನೊಬ್ಬನೇ ಯೋಚಿಸಿದರೆ ಸಾಲದು ಎಂಬ ಕಾರಣಕ್ಕೆ ಕೈಲಾಸದತ್ತ ಹೊರಟೆನು. ಹೌದೇ, ನಾನು ಅದೇ ವಿಚಾರವಾಗಿ ವೈಕುಂಠಕ್ಕೆ ಬರುವನಿದ್ದೆ. ದುಷ್ಟ ನಿಗ್ರಹ, ಸಜ್ಜನ ರಕ್ಷಣೆ ಮಾಡುವುದು ನಮ್ಮ ಕರ್ತವ್ಯವಾಗಿದೆ. ಆದರೆ ಆ ಬ್ರಹ್ಮದೇವನ ವರಬಲ ನಮ್ಮನ್ನು ತಡೆಯುತ್ತಿದೆ. ಬಾ, ಚಂದ್ರಕಾಂತ ಶಿಲೆಯ ಮೇಲೆ ಕುಳಿತು ಮಹಿಷನನ್ನು ವಧಿಸುವ ಬಗ್ಗೆ ಹೇಗೆ ಎಂದು ಯೋಚಿಸುವ. ಹರಿಹರನಿಗೆ ಭಕ್ತಿಯ ನಾಮಗಳು. ಹರಿಹರರೇ, ಶ್ರೀಹರಿಯ ದರ್ಶನಕ್ಕಾಗಿ ವೈಕುಂಠಕ್ಕೆ ಹೋದರೆ ಅಲ್ಲಿ ಹರಿಯು ಇರಲಿಲ್ಲ. ಪರಮೇಶ್ವರನ ದರ್ಶನಕ್ಕೆ ಕೈಲಾಸಕ್ಕೆ ಹೋದರೆ ಅಲ್ಲಿ ಹರನೂ ಇಲ್ಲ. ಆಗ ಅಂಬರವಾಣಿಯೊಂದು ಕೇಳಿಸಿತು. ಹಿಮಗಿರಿಯ ತಪ್ಪಲಿನಲ್ಲಿ ಚಂದ್ರಕಾಂತ ಶಿಲೆಯ ಮೇಲೆ ಕುಳಿತು ದುಷ್ಟ ಮಹಿಷನನ್ನು ವಧಿಸುವ ಬಗೆ ಹೇಗೆ ಎಂದು ಯೋಚನಾಮಗ್ನರಾಗಿದ್ದಾರೆ ಎಂದು ತಿಳಿದು ಇಲ್ಲಿಗೆ ಬಂದಿರುವೆ. ಶ್ರೀಹರಿಯೇ, ನಿನ್ನ ಚರಣಕಮಲಕ್ಕೆ ವಂದಿಸಿಕೊಂಡಿದ್ದೇನೆ. ಮಹಿಷನ ಭಯದಿಂದ ಈ ಲೋಕವೇ ತತ್ತರಿಸುತ್ತಾ ಇದೆ. ಪಾಲನಾಕರ್ತ ಹಾಗೂ ಲಯಕರ್ತರಾಗಿರುವ ತಾವು ನಮ್ಮನ್ನು ಸರ್ವಲೋಕವನ್ನು ಉದ್ಧರಿಸಬೇಕು. ದುರುಳ ಮಹಿಷಾಸುರನ ಪಟಲ ತಡೆಯಬೇಕಾಗಿದೆ. ಅವನ ಸೊಕ್ಕನ್ನು ಮುರಿಯಲೇಬೇಕು. ಅದಕ್ಕಾಗಿ ನನ್ನ ಸರ್ವ ತೇಜಸ್ಸನ್ನು ಮೇಲೆ ಕೇಳಿಸುತ್ತೇನೆ. ಮಹಿಷಾಸುರನ ವಧೆಗಾಗಿ ನನ್ನ ತೇಜಸ್ಸನ್ನು ಮೇಲೆ ಕೇಳಿಸಿದ್ದೇನೆ. ಮಹಿಷಾಸುರನ ವಧೆಗಾಗಿ ನನ್ನ ದಿವ್ಯ ತೇಜಸ್ಸನ್ನು ಮೇಲಕ್ಕೇರಿಸಿದ್ದೇನೆ. ನನ್ನ ಮತ್ತು ಸಮಸ್ತ ದೇವತೆಗಳ ದಿವ್ಯ ತೇಜಸ್ಸನ್ನು ಮೇಲಕ್ಕೇರಿಸಿದ್ದೇನೆ.
सर्वतंत्रात्मिके सर्वमुद्रात्मिके सर्वशक्त्यात्मिके सर्ववर्णात्मिके सर्वरूपे जगन्मातृके हे जगन्मातृके पाहि मां पाहि मां पाहि मां पाहि। ಯಮನ ಕೋಪ, ನಿರುತಿಯ ಪ್ರತಾಪ, ವರುಣನ ಗಾಂಭೀರ್ಯ, ಮಾರುತನ ಬಲ, ಕುಬೇರನ ಸಂಪತ್ತು, ರುದ್ರನ ಉಗ್ರತೆ, ಚಂದ್ರನ ತಂಪು, ಭೂದೇವಿಯ ಸಹನೆ, ಸಮಸ್ತ ದೇವತೆಗಳ ವಕ್ರಶಕ್ತಿಗಳೆಲ್ಲವೂ ಒಟ್ಟು ಸೇರಿ ಸ್ತ್ರೀರೂಪವನ್ನು ಧರಿಸಿ ತಲೆಗೆ ಅವತರಿಸಿದೆ. ಅಂತರ್ವಾಣ ಶುದ್ಧವಾದ ಭಾವಭಕ್ತಿ ನಿಮಗೆ ಶರಣಾಗಿದ್ದೇವೆ. ನಮ್ಮನ್ನು ಕರುಣೆ ಇಟ್ಟು ರಕ್ಷಿಸಮ್ಮ, ರಕ್ಷಿಸು. ಅಮ್ಮ, ವಿಷ್ಣು, ಜನನಿ, ಮಹೇಶ್ವರ, ಜಗನ್ಮಾತೆ, ಇಂದ್ರಾದಿ ದೇವತೆಗಳೇ, ಹೇಳಿರಿ, ಎದ್ದೇಳಿರಿ. ನೀವೆಲ್ಲ ಏಕೋ ಭಾವದಿಂದ ನಿಷ್ಠೆಯಿಂದ ನನ್ನನ್ನು ಧ್ಯಾನಿಸಿದ್ದೀರಿ. ಕಷ್ಟಕಾಲ ಬಂದಾಗ ನನ್ನನ್ನು ನೆನೆಯಿರಿ. ನಿಮ್ಮ ಇಷ್ಟಾರ್ಥಗಳನ್ನು ಈಡೇರಿಸುತ್ತೇನೆಂದು ಅಭಯ ಕೊಟ್ಟಿರುತ್ತೇನೆ. ನಿಮಗೊದಗಿದ ಕಷ್ಟವೇನೆಂದು ಹೇಳಿ ಪರಿಹರಿಸಿಕೊಡುತ್ತೇನೆ. ಮಹಾಮಾತೆ, ಹೊರಬಲದಿಂದ ಮಹಿಷಾಸುರ ಸ್ವರ್ಗಲೋಕದಲ್ಲಿ ಮೆರೆತಿದ್ದಾನೆ. ಸಾಧು ಸಜ್ಜನರು ದುರುಳನ ಬಾಧೆಯಿಂದ ತಲ್ಲಣಿಸುತ್ತಿದ್ದಾರೆ. ಜಗತ್ತಿನಲ್ಲಿ ಅಧರ್ಮ ತಾಂಡವಾಡುತ್ತಿದೆ. ಅವರನ್ನು ನಿಗ್ರಹಿಸಿ ಲೋಕವನ್ನು ಉದ್ಧರಿಸುವ ಶಕ್ತಿ ನಿನಗಲ್ಲದೆ ಬೇರಾರಿಗಿಲ್ಲ ತಾಯೇ. ಬಲಬಲದಿಂದ ಕೊಬ್ಬಿ ಲೋಕಕಂಟಕನಾಗಿ ಮೆರೆಯುತ್ತಿರುವ ಆ ಮಹಿಷನನ್ನು ಮರ್ದಿಸಿ ನಿಮ್ಮನ್ನು ಸಲಹುತ್ತೇನೆ. ಮಾತ್ರವಲ್ಲದೆ ಅವನ ಮೂರ್ತಿಗಳಾದಂತಹ ಶಂಖ, ದುರ್ಗ, ಬಿಡಲಾಸುರನ ಸಕ್ಕನ್ನು ಧೈರ್ಯದಿಂದಿರಿ. ತಾಯೇ, ಕಾರಣವರಿಗಾಗಿ ನೀನು ಬರಿ ಕೈಯಲ್ಲಿ ಹೋಗಬಾರದು ಎಂಬ ಉದ್ದೇಶದಿಂದ ನನ್ನ ಸುದರ್ಶನ ಚಕ್ರವನ್ನು ನೀಡುತ್ತಿದ್ದೇನೆ. ಅಮ್ಮ, ನನ್ನ ಕೈಯಲ್ಲಿರುವ ದಂಡವನ್ನು ನೀಡುತ್ತಿದ್ದೆ. ಜಗನ್ಮಾತೆ, ದಾನವರ ಸಂಹಾರಕ್ಕೆ ನನ್ನ ಕೈಯಿರುವ ತ್ರಿಶೂಲವನ್ನು ನೀಡುತ್ತಿದ್ದೇನೆ. ಜನನಿ, ನನ್ನ ಕೈಯಲ್ಲಿರುವ ವಜ್ರಾಯುಧ, ಅಷ್ಟದಿಕ್ಪಾಲಕರ ಕೈಯಲ್ಲಿರುವ ಆಯುಧಗಳನ್ನು ನಿನಗೆ ಸಮರ್ಪಿಸುತ್ತೇನೆ. ತ್ರಿಮೂರ್ತಿಗಳೇ, ಅಮ್ಮ, ಇಂದ್ರಾದಿ ಸುಮನಸರೇ, ತಾಯೇ, ನನ್ನ ಅಷ್ಟ ಕೈಗಳಿಂದ ನೀವು ನೀಡಿದಂತಹ ಹಸಿ, ಅಂಕುಶ, ರಿಷ್ಟಿ, ಕರಬಲ, ಕುಟಾರ, ಕುಂತ, ಖಡ್ಗ, ಕೇಟಕ, ಗದ, ಚಕ್ರ, ಚಂದ್ರಹಾಸ, ಚಾಪ, ದಂಡ, ನಾರಚ, ಗುಂಡಗಿ, ಬೈಲಂಬರ, ಮುಸುಳ, ಹಲ, ವಜ್ರ, ಪರಶು, ಶೈಲ್ಯ, ಶೂಲ, ತ್ರಿಶೂಲ ಎಂಬ 32 ಬಗೆಯ ಆಯುಧವನ್ನು ಧಾರಣೆ ಮಾಡಿದ್ದೇನೆ. ಆ ದುರ್ಯೋಧನನ ವಧೆಗಾಗಿ ಸನ್ನದ್ಧನಾಗುತ್ತೇನೆ. ಅಮ್ಮ, ತಡೆ ತಡೆ, ನೀನು ದುರುಳರಲ್ಲಿ ಯುದ್ಧಕ್ಕೆ ಹೋಗುವಾಗ ಬರಿಕಾಲಲ್ಲಿ ಹೋಗಬಾರದು ಎಂಬ ಉದ್ದೇಶದಿಂದ ಪರ್ವತ ರಾಜ ಸಿಂಹವನ್ನು ಕಳುಹಿಸಿಕೊಟ್ಟಿದ್ದಾನೆ.
ಕೂಲಿಡುತ್ತಾ ಇದೆ. ಆಕಾಶದಲ್ಲಿ ಧೂಮಕೇತುಗಳು ಗೋಚರಿಸುತ್ತಿವೆ. ಹೆಜ್ಜೆ ಹೆಜ್ಜೆಗೂ ಅಪಶಕುನ. ಯಾಕೆ ಹೀಗಾಯಿತು? ಈ ಮಹಿಷಾಸುರನ ಹೆಸರು ಕೇಳಿದರೆ ಕಟಕಟ ನಡುಕುತ್ತಿದ್ದ ಸಮಸ್ತನ ಯಾರ್ಯಾರೋ ಯುದ್ಧಕ್ಕೆ ಬಂದಿದ್ದಾನೆ. ನಮ್ಮವರೇ ಆದ ಶಂಕಾಸುರ, ಬಿಡಲಾಸುರ, ಭಿಕ್ಷುಕಾಸುರ ಎಂಬ ವೀರಾದಿ ವೀರ ಯುದ್ಧದಲ್ಲಿ ಮಾಡಿದ್ದಾರೆ ಎಂದು ತಿಳಿದು ನಾನೇ ರಣರಂಗಕ್ಕೆ ಬಂದಿದ್ದೇನೆ. ಅವರನ್ನು ಮಾಡಿ ಹಿಡಿದ ಆ ಸೊಕ್ಕಿನ ನಾರಿ ಎಲ್ಲಿದ್ದಾಳೆಂದು ಹುಡುಕುತ್ತಾ ಇದ್ದೇನೆ. ನಿಲ್ಲು! ಎತ್ತು ಕೈಗಳು ಸಿಂಹವನ್ನೇರಿ ನನ್ನೆದುರು ಬಂದು ನಿಂತಿರುವೆ ಅಲ್ಲ. ಯಾರು ನೀನು? ಎಲ ಕಲಾಧವನೇ, ನಾನು ನಾರಿಯಲ್ಲ, ನಿನ್ನ ಬಳಿಗಾಗಿ ಕಾಯುತ್ತಿರುವ ಮಾರಿ. ನನ್ನನ್ನು ನಾರಿ ಎಂದು ಭಾವಿಸಿದೆಯಾ? ಒಲಿದರೆ ಉದ್ಧರಿಸುವವಳು ನಾನೇ, ಮುನಿದರೆ ಕಬಳಿಸುವವಳು ನಾನೇ. ಎಲ್ಲರನ್ನೇ ಸುರರ ಪಕ್ಷಪಾತಿಗಾಗಿ ಅವರ ಹೋರಾಡಿ ಬಂದಿರುವೆಯ? ಆ ಶಕ್ತಿ ನಿನಗಿಲ್ಲ. ನನ್ನ ಶಕ್ತಿಯ ಮುಂದೆ ಯಾವ ಶಕ್ತಿಯೂ ಲೆಕ್ಕಕ್ಕಿಲ್ಲ. ಸುರರ ಪಕ್ಷಪಾತಿಯಲ್ಲ, ನ್ಯಾಯ ನೀತಿ ಧರ್ಮಗಳ ಪಕ್ಷಪಾತಿ. ಪರಬಲದಿಂದ ಕೊಪ್ಪಿ ಋಷಿಮುನಿಗಳನ್ನೇ ಕೆಣಕಿದೆಯಾ? ಹೌದು, ಸ್ತ್ರೀ ಹತ್ಯೆ ಮಾಡಿದೆಯಾ? ಹೌದು, ಹತ್ಯೆಗೆ ಮುಂದಾದೆಯಾ? ಹೌದು. ಪಂಚ ಪಾತಕವನ್ನೆಸಗಿ ಮೆರೆದಾಡುತ್ತಿದ್ದೀಯಾ? ಪಾಪಿ, ಅನ್ಯಾಯಗಾರ. ಆಕಾರದಲ್ಲಿ ಮಾತ್ರ ಕೋಣವಲ್ಲ, ಬುದ್ಧಿಯಲ್ಲೂ ಕೋಣ. ಬುದ್ಧಿದೇವಿ, ದೇವತೆಗಳಿಗೆ ಪ್ರಾಪ್ತವಾದ ಅಧಿಕಾರವನ್ನು ಬಲತ್ಕಾರದಿಂದ ವಶಪಡಿಸಿಕೊಂಡಿದ್ದೀಯಾ? ಸ್ವರ್ಗವನ್ನು ಬಿಟ್ಟು ಶರಣಾಗು. ಇಲ್ಲದಿದ್ದರೆ ನಾನು ಮುನಿದರೆ ಪ್ರತಿಯೊಬ್ಬರ ಹಣೆ ಬರಹವನ್ನು ಮಾರ್ಪಡಿಸಲು ಶಕ್ತಳಾದವಳು. ನನ್ನನ್ನು ಕೆಣಕಿದರೆ ಎನಿಸಿ ಎಲ್ಲರನ್ನೇ
हे महिषासुरमर्दिनि रम्यकपर्दिनि शैलसुते भगवति विनोदिनि नन्दितमेदिनि विश्वविनोदिनि नन्दनुते जय जय हे महिषासुरमर्दिनि रम्यकपर्दिनि शैलसुते रम्यकपर्दिनि शैलसुते रम्यकपर्दिनि शैलसुते ಸಂಹರಿಸಲು 9 ದಿನ ಬೇಕಾದುದರಿಂದ ಈ 9 ಕಾಲರಾತ್ರಿಗಳಲ್ಲಿ ಶೈಲಸುತ, ಬ್ರಹ್ಮಚಾರಿಣಿ, ಚಂದ್ರಗಂಡ, ಕೂಷ್ಮಾಂಡಿ, ಸ್ಕಂದಮಾತ, ಕಾತ್ಯಾಯಿನಿ, ಮಹಾಗೌರಿ, ಕಾಲರಾತ್ರಿ, ಸಿದ್ಧಿದಾತ್ರಿ ಎಂಬ ರೂಪದಲ್ಲಿ ಸಂಹರಿಸಬೇಕಾಯಿತು. ಆದ್ದರಿಂದ ಈ 9 ದಿನವನ್ನು ನವರಾತ್ರಿ ಎಂದು ಜನಜನಿತವಾಗಲಿ. ಈ 9 ದಿನಗಳಲ್ಲಿ ಜಗನ್ಮಾತೆಯಾದ ನನ್ನನ್ನು ಯಾರು ಶ್ರದ್ಧಾ ಭಕ್ತಿಯಿಂದ ಪೂಜಿಸುತ್ತಾರೋ ಅವರಿಗೆ ಸಕಲ ಇಷ್ಟಾರ್ಥಗಳನ್ನು ಕರುಣಿಸುತ್ತೇನೆ.